ಕಂಬಳ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರುವಂತಹ ನಾರಾವಿ ಯುವರಾಜ್ ಜೈನರವರ ಜೊತೆಗೆ ನಾವಿರುವಂಥದ್ದು. ಇಲ್ಲಿ ಎರಡು ಕಂಬಳದ ಹಿರಿಯ ಕೋಣಗಳಿದ್ದಾವೆ. ಅದು ಅಡ್ಡ ಹಲಗೆ ವಿಭಾಗದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರುವಂತಹ ಕೋಣಗಳು. ಸರ್, ಈ ಕೋಣಗಳ ಹೆಸರೆಂತ? ಅವೊಂದು ಬಾಬು ಅಂತ, ಈ ಒಂದು ಕರ್ಣ. ಬಾಬು ಮತ್ತೆ ಕರ್ಣ. ಓಕೆ. ಕಳೆದ ವರ್ಷದ ಇವರ ಪರ್ಫಾರ್ಮೆನ್ಸ್ ಹೇಗಿತ್ತು? ಹೋದ ವರ್ಷದಲ್ಲಿ ತಾಟೆ ಅಂತ ಇತ್ತು ಅದಕ್ಕೆ ಜೋಡಿ, ಅದು ಪ್ರಾಯ ಆಗಿ ಅದು ಇದಾಯ್ತು. ಹಾಗೆ ಈ ಸಲ ಇದು ಹೊಸ್ಕೋಣ ಮಾಡಿದ್ದು. ಕರ್ಣ ಹೇಗಿದ್ದಾನೆ? ಕರ್ಣ ಓಡ್ತಾನೆ, ಟ್ರಯಲ್ಗೆ ಓಡ್ತಾನೆ. ಇಲ್ಲಿ ಸ್ಪರ್ಧೆ ಇವತ್ತು ಫಸ್ಟ್ ಅಲ್ವಾ. ಈ ಬಾರಿ ಅಡ್ಡ ಹಲಗೆ ನಾರಾವಿ ಅವರ ನಿರೀಕ್ಷೆ ಏನು? ಫೈಟ್ ಕೊಡ್ಲಿಕ್ಕೆ ಉಂಟು, ಮತ್ತೆ ಅವರವರ ನಸಿಬೆಲ್ಲ ಇರುವುದು. ಫೈಟಲ್ಲಿ ಓಡ್ತಾ ಉಂಟು ಕೋಣ, ಇನ್ನು ನೋಡ್ಬೇಕಷ್ಟೇ. ಓಕೆ. ಇವರು ಕ್ರೀಡಾರತ್ನ ಪ್ರಶಸ್ತಿ ವಿಜೇತರು. 700ಕ್ಕೂ ಅಧಿಕ ಮೆಡಲ್ ಮಾಡಿರುವಂತಹ ಕಂಬಳದ ಹಿರಿಯ ಓಟಗಾರ ಮತ್ತು ಕಂಬಳದ ಸಂಪೂರ್ಣ ಜ್ಞಾನವನ್ನು ಹೊಂದಿರುವಂಥವರು. ಸರ್, ಕಂಬಳ ನಿಮಗೆ 700ಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ತಂದುಕೊಟ್ಟಿದೆ, ನೀವು ಓಡಿದ್ದೀರಿ. ಅವತ್ತಿನ ಕಂಬಳಕ್ಕೂ ಇವತ್ತಿನ ಕಂಬಳಕ್ಕೂ ವ್ಯತ್ಯಾಸ ಏನು? ಅವತ್ತಿನ ಕಂಬಳಕ್ಕೂ ಇವತ್ತಿನ ಕಂಬಳಕ್ಕೂ ವ್ಯತ್ಯಾಸ ಅಂದರೆ, ಅವತ್ತಿನ ಕಂಬಳದಲ್ಲೆಲ್ಲ ಸಿಲೆಕ್ಟೆಡ್ ಕೋಣಗಳಿದ್ದವು. ನಾನು ಫಸ್ಟ್ ಓಡಿಸುವ ಸಮಯದಲ್ಲಿ 6 ಹಲ್ಲಿಂದ ಕೆಳಗೆ ಮೇಲಂತ ಇರಲಿಲ್ಲ ಟೋಟಲಿ, ಹಗ್ಗ ಮತ್ತು ನೇಗಿಲಿ. ಕನೆಲೆಗೆ ಇದೆಲ್ಲ ಜೂನಿಯರ್ ಕೋಣಗಳಿಗೆ ಇಡುವುದಲ್ವ, ವ್ಯತ್ಯಾಸ ಅದೇ ಇರುವುದು. ಹಾಗೆ ಈಗ ಅಡ್ಡ ಹಲಗೆಯಲ್ಲಿ ನಿಮ್ಮದೊಂದು ಚಾಂಪಿಯನ್ ತಂಡ, ಕಳೆದ ವರ್ಷ 8 ಮೆಡಲ್ ಮಾಡಿದ್ದೀರಿ. ಹೇಗಿದೆ, ಹೇಗೆ ಈ ಸಲದ ನಿರೀಕ್ಷೆ? ಈ ಸಲ ಸಹ ಮಾಡ್ಬೋದು ಅಂತ ನಿರೀಕ್ಷೆ ಉಂಟು, ಮತ್ತೆ ದೇವರಿಗೆ ಬಿಟ್ಟದ್ದು. ದೇವರಿಗೆ ಬಿಟ್ಟು. ಮುಖ್ಯವಾಗಿ ಕಂಬಳ ಅಂತಂದರೆ ಉಡುಪಿ, ದಕ್ಷಿಣ ಕನ್ನಡ, ನಮ್ಮ ಕರಾವಳಿ ಭಾಗದಲ್ಲಿ ಬೆಂಗಳೂರಿನ ಕಂಬಳ ನಾಡಿದ್ದು 25-20ಕ್ಕೆ ಬೆಂಗಳೂರು ಕಂಬಳ. ಏನು ಹೇಳ್ತೀರಿ? ಅಲ್ಲ, ವ್ಯವಸ್ಥೆ ಎಲ್ಲ ಉಂಟಲ್ಲ ಇಲ್ಲಿಯಾಗೆ ಆಗಿದೆ, ಇನ್ನು ಹೇಗೆ ಹೇಗೆ ನಡೀತಂತ ಅಲ್ಲಿ ನೋಡಬೇಕಷ್ಟೇ. ಇದಕ್ಕೆ ಸರಿಯಾಗಿ ನಡಿಬೋದು, ಎಲ್ಲ ಅದರಲ್ಲಿ ಪರಿಣಿತರೆಲ್ಲ ಇದ್ದಾರಲ್ವ. ಹಾಗಾಗಿ ಇಲ್ಲಿಯವರೆಲ್ಲ ಕರೆ ಮಾಡುವವರು ಮತ್ತು ಅಶೋಕ್ ರಾಯ್ ಉಪ್ಪಿನಂಗಡಿ ಕಂಬಳ ಮಾಡಿದವರು ಅವರ ಮುಂದಾಳತನದಲ್ಲಿ ಆಗೋದಲ್ವ. ಹಾಗಾಗಿ ಕರೆಕ್ಟ್ ಆಗ್ತದಂತ ನಮ್ಮ ಧೈರ್ಯ ಉಂಟು ನಮಗೆ. ಓಕೆ. ನಿಮ್ಮ ತಂಡದಿಂದ ಎಷ್ಟು ಜನ? ನಮ್ಮ ತಂಡದಿಂದ 17 ಜನ ಇದ್ದೇವೆ ಈಗ ತಂಡದಲ್ಲಿ. ಇನ್ನೊಂದು ಬೆಂಗಳೂರು 1-3-4 ಸೇರ್ಲಿಕ್ಕೆ ಸಾಧ್ಯ ಉಂಟು. ಸೇರ್ಲಿಕ್ಕೆ ಸಾಕು. 22 ಜನ ಅಂದಾಜು. ಅಂದಾಜು ಯಾರೆಲ್ಲ ಬರೋದು? ಕೋಣಗಳು ಇವ್ರಿ, ಬಾಬು ಮತ್ತು ಕರ್ಣ. ನೋಡಿ ವೀಕ್ಷಕರು, ಯಾಕೆಂತಂದ್ರೆ ಇವತ್ತು ಕನ್ನಡದಲ್ಲಿ ನಾವು ವರದಿ ಮಾಡ್ತಾ ಇದ್ದೇವೆ. ಯಾಕೆಂತಂದ್ರೆ ಇಡೀ ಕರ್ನಾಟಕ ಗೊತ್ತಾಗಬೇಕು. ಬಾಬು ಮತ್ತು ಕರ್ಣ ಇವರಿಬ್ಬರೇ ನಾಡಿದ್ದು ನಾರಾವಿಯ ಪರವಾಗಿ ಅಡ್ಡ ಹಲಗೆಯಲ್ಲಿ ಬೆಂಗಳೂರಿನಲ್ಲಿ ಕೂಡ ಸ್ಪರ್ಧೆಯನ್ನು ಮಾಡಲಿಕ್ಕಿರುವವರು. ಬಾಬು ಅಲ್ಲಿ ಈಗ ನೀವು ನೋಡ್ತಾ ಇರುವಂಥ ಕೋಣ ಬಾಬು. ಇವರು ಹೊಸಬ್ರು ಕರ್ಣ. ಬಾಬುಗೆ ಈ ಬಾರಿ ಜೋಡಿಯಾಗಿರುವಂಥವರು ಕರ್ಣ. ಕಳೆದ ಬಾರಿ ತಾಟೆ ಜೋಡಿಯಾಗಿದ್ದರು, 8 ಮೆಡಲ್ಗಳನ್ನು ಗೆದ್ದುಕೊಂಡಿದ್ರು. ಈ ಬಾರಿ ಇವರಿಬ್ಬರ ಜೋಡಿಯ ಮೇಲೆ ಬಹಳಷ್ಟು ನಿರೀಕ್ಷೆಗಳಿವೆ. ಅದರ ಜೊತೆಗೆ ಕಂಬಳ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿರುವಂಥ ತಂಡ ನಾರಾವಿಯ ಯುವರಾಜ್ ಜೈನರ ತಂಡ. ನಾರಾವಿಯ ಯುವರಾಜ್ ಜೈನ್ ಅವರು ಮೊದಲ ಬಾರಿಗೆ ತನ್ನ ಹೆಸರಿನಲ್ಲಿ ಕೋಣಗಳನ್ನು ಕಟ್ಟಿದ್ಯಾವಾಗ? ಹೋದ ವರ್ಷ ಅಲ್ಲ, ನಾವು 21ನೇ ಇಸ್ವಿಯಲ್ಲಿ ಮಿಯಾರಲ್ಲಿ ನನ್ನ ಕೋಣ ನಂಬಿ ಬೇರೆ ಒಂದು ಸಾಕಿಕೊಂಡು ಬೇರೆ ಓಡಿಸಿದ್ರು. ನನ್ನ ಹೆಸರಲ್ಲಿ ಮಿಯಾರ್ ಕಂಬಳದಲ್ಲಿ ಓಡಿಸಿದ್ದೇವೆ. ಮತ್ತು ಹೋದ ವರ್ಷ ನಮ್ಮ ಹೆಸರಲ್ಲಿ ಓಡಿಸೋದು. 2 ವರ್ಷ ಆದ್ದು ನೀವು ಸ್ಟಾರ್ಟ್ ಮಾಡಿ? ಅಲ್ಲಲ್ಲ, 5 ವರ್ಷ ಆಯಿತು. 3 ವರ್ಷ ಬೇರೆ ಕಡೆಯಲ್ಲಿದ್ದು ಬೇರೆ ಕೋಣ ಖರ್ಚೆಲ್ಲ ನಂಬಿ ಬೇರೆ ಅವರ ಹೆಸರಲ್ಲಿ ಓಡಿಸಿದ್ದೆ. ಅವ ಸಾಕು ಅವರ ಹೆಸರಲ್ಲಿ ಕೋಟ ರಾಘು ಅಂತ ಇದ್ದ, ಅವ ಸಂತೆಂಟಿ ಅಂತ ಅವ್ರ ಹೆಸರಲ್ಲಿ ಓಡಿಸಿದ್ದೆ. ಅದಕ್ಕೆ ಖರ್ಚು ಎಲ್ಲ ನಾವೇ. ಈಗ ನಿಮ್ಮ ಈಗ ನಮ್ಮ ಮನೆಯಲ್ಲಿ ಉಂಟು ಕೋಣ, ನಮ್ಮ ಹೆಸರಲ್ಲಿ ಓಡಿಸ್ತಾ ಎಷ್ಟು ಜನ ಹುಡುಗರಿದ್ದಾರೆ ಒಟ್ಟಿಗೆ? ಹುಡುಗಿ ಈಗ ಒಂದು ಸಾಯಂಕಾಲ ಕೋಣ ಇಳುವಾಗ ಒಂದು 10-15-17 ಜನ ಇದ್ದಾರೆ ನಮಗೆ. 17 ಜನ ಇದ್ದಾರೆ. ಎಲ್ಲ ಹುಡುಗರು ಹೇಗಿದ್ದಾರೆ? ತೊಂದರೆ ಇಲ್ಲ. ಎಲ್ಲ ನಾವು ಹೇಳಿದಾಗೆ ಒಂದು ದುಡ್ಡಿನ ಆಸೆ, ಕೆಲವರೆಲ್ಲ ನಮಗೆ ದುಡ್ಡು ಕೊಡಬೇಕು ಹಾಗೆ ಈಗ ನಾವು ನಮ್ಮಿಂದ ಆದಷ್ಟು ಒಂದು ಇದು ಕೊಡದಂತೆ ಇಷ್ಟು ಕೊಡಬೇಕು, ನಾವು ಕೊಟ್ಟರೆ ತಗೊಳ್ತಾರೆ, ಬೇಕಾದಾಗೆ ಮಾಡ್ತಾರೆ ಅವರ ಕೋಣದಾಗಿ. ಅದೊಂದು ನಮಗೆ ಮನಸ್ಸಿಗೆ ನೆಮ್ಮದಿ. ಓಕೆ. ಇನ್ನೊಂದು, ನಿಮಗೆ ಇಂಟ್ರೆಸ್ಟಾ ಮಗನಿಗೆ ಇಂಟ್ರೆಸ್ಟಾ? ನನಗೆ ಇಂಟ್ರೆಸ್ಟ್ ಆಗೋ ಟೈಮ್ ಕಳೀತಾ ಬಂತು. ಮಗನಿಗೂ ಇಂಟ್ರೆಸ್ಟ್ ಉಂಟು, ಇರೋ ಮತ್ತೆ ಒಟ್ಟಿಗೆ ಅಲ್ವಾ. ನೀವು ಕಂಬಳ ಓಟಗಾರರಾಗಿದ್ರಿ, ನಿಮ್ಮ ಕೋಣಗಳನ್ನು ಕಟ್ಟುವ ವಿಷಯದಲ್ಲಿ ನೀವು ಇರಲಿಲ್ಲ. ಈಗ ಕೋಣ ಕಟ್ಟಬೇಕು ಅಂತ ನಿಮ್ಮದು ಇಂಟ್ರೆಸ್ಟ್ ಮಗಂದು ಇಂಟ್ರೆಸ್ಟ್? ಜಾಸ್ತಿ ಅವನದು ಇಂಟ್ರೆಸ್ಟ್. ಅವ್ರದ್ದೇ ಮಗಂದೇ. ಮಗನಿಂದಾಗಿ ಯಂಗ್ಸ್ಟರ್ಸ್ ಎಲ್ಲ ಒಟ್ಟು ಸೇರಿದಾರ? ಹೌದೌದು, ಸೇರಿದ್ದಾರೆ. ಓಕೆ. ಈಗ ಈಗಿನ ಓಟಗಾರರಿಗೆ ನೀವೇನು ಹೇಳ್ತೀರಿ? ನಿಮ್ಮದು ಓಟಗಾರ ಯಾರು? ನಮ್ಮದು ಹರೀಶ್ ಕೋಟ್ರ ಅಂತ, ಬಡ್ಕಳ ಹರೀಶ್ ಮತ್ತು ಶಂಕರ್ ಅಂತ 2 ಜನ ಇದ್ದಾರೆ. ಹಾಗೆ
ತೊಂದರೆ ಇಲ್ಲ ಪಾಪದೊಳಗೆ ಅವು ನಮ್ಮಲ್ಲೇ ಕಲಿತು ನಮಗೆಲ್ಲ ಮೊದಲು ಕಲಿಸೋರೆಲ್ಲ ಮತ್ತು ಅವ್ರದ್ದು ಇದುಂಟಲ್ವ ಬೇರೆ ಹೋದರು ಇವನೊಂದು ಪಾಪ ಟ್ರಯಲ್ಗೆ ಬಂದು 2 ಸಲ ಓಡಿಸಿ ಫಸ್ಟ್ ಕಂಬಳ ಇಲ್ಲಿ ಓಡಿಸಿ ಆ ದಿವಸನೇ ಪ್ರೈಸ್ ಮಾಡಿದ್ದಾನೆ ಅವ ಪಾಪದ ಹುಡುಗ ನೇಗಿಲಲ್ಲೂ ಹಗ್ಗದಲ್ಲೂ ಓಡಿಸ್ತಾನೆ ಓಡಿಸ್ತಾನೆ. ಓಕೆ ನೋಡುವ ನಿಮ್ಮ ಟೀಮ್ ಬನ್ನಿ ಇಲ್ಲಿ. ಎಸ್ ಅಣ್ಣ, ಈಗ ಬೆಂಗಳೂರಿಗೆ ಹೇಗೆ? ಬೆಂಗಳೂರಿಗೆ ನಾವು ಗುರುವಾರ ಹೊರಡೋದು ಅಂತ. ಅಲ್ಲ, ರೆಡಿ ಆಗಿದ್ದೀರಿ? ರೆಡಿ ಆಗಿದೆ. ಹೇಗೆ ವಿಶೇಷ ತಯಾರಿ ಏನು ಬೆಂಗಳೂರಿಗೆ? ವಿಶೇಷ ಅಂತೇನಿಲ್ಲ, ನೀರು ಮತ್ತೆ ಎಲ್ಲ ತಗೊಂಡು ಹೋಗ್ಬೇಕಲ್ಲ, ಅಲ್ಲಿ ಹೇಗೆ ಅಂತ ಗೊತ್ತಿಲ್ಲ. ಅಲ್ಲಿ ನೀರು ಕೋಣಕ ಆಗೋದಿಲ್ಲ, ನಮ್ಗೆ ಯೂಸ್ ಮಾಡ್ಬೋದು. ಕೋಣಕ್ಕೆ ಅಂದರೆ ಈ ಕೋಣಗಳಿಗೆ ಉಂಟಲ್ಲ, ಇಲ್ಲಿ ಊರಲ್ಲಿ ಸಹ ನಾವು ಬಾವಿಯ ನೀರೇ ಕೊಡ್ತಾ ಇದ್ದೇವೆ. ಅದನ್ನು ಹೊಳೆಯ ನೀರಿಗೆ ಕೊಂಡೋಗಿದ್ರೆ ಅದನ್ನು ಕುಡಿಲಿಕ್ಕೆ ಬಿಡಿದ್ರೆ ಮೈಗೆಲ್ಲ ಆಗ್ತದೆ. ಅಂದರೆ ಅದು ನೀರಿದ್ದು ದಪ್ಪ ತೆಳು ಅಂತ ಎಲ್ಲ ಉಂಟಲ್ವ, ಅದೆಲ್ಲ ಇದಾಗ್ತದೆ. ಹಾಗಾಗಿ ಕೋಣಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗುವವರೆಗೂ ನಾವು ಹೊಟ್ಟೆಗೆಲ್ಲ ಕೊಡೋದು ಊರಿನ ನೀರಂತ ವ್ಯವಸ್ಥೆ ಅಂತ ಅವರು ಹೇಳಿದ್ದಾರೆ. 4 ಟ್ಯಾಂಕರನ್ನು ನೀರು ಇಟ್ಕೊಳ್ತದೆ, ಎಲ್ಲ ವ್ಯವಸ್ಥೆ ಮಾಡುವಂತ ಹೇಳಿದ್ದಾರೆ. ಈಗ ಬೆಂಗಳೂರಿನಲ್ಲಿ ಕಂಬಳ ಅಂತ ನಿಮಗೆ ಮೊದಲು ಗೊತ್ತಾದಾಗ ಏನು ಅನಿಸ್ತು? ಏನಿಲ್ಲ, ಆಗ್ತದೆ. ಒಂದು 4-5 ವರ್ಷದಿಂದ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ಕಂಬಳ ಅಂತ. ಈ ಸರ್ತಿ ಕರೆಕ್ಟ್ ಹೇಳಿ ಮೀಟಿಂಗ್ಗೆ ಬಂದ ಮೇಲೆ ಡೆಫಿನೆಟ್ ಆಯಿತು ಕಂಬಳ ಮಾಡ್ತಾರಂತ. ಓಕೆ. ಹಾಂ, ಈಗ ಕಂಬಳಕ್ಕೆ ಹೋಗೋದ್ರ ಬಗ್ಗೆ ಟೆನ್ಷನ್ ಇದೆಯಾ? ಇಲ್ಲ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಹೋಗಿ ಬರುವಂಥದ್ದು ಉಂಟು. ವ್ಯವಸ್ಥೆಗಳೆಲ್ಲ ಎಲ್ಲ ಉಂಟು 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 ಕೋಣಗಳಿಗೆ ತೊಂದರೆ ಇಲ್ಲ? ಇಲ್ಲ, ಅದಂದರೆ ರೆಸ್ಟ್ ಕೊಡ್ತಾ ಹೋಗೋದಂತ ನಾವು. ಅಲ್ಲಲ್ಲಿ ಎಲ್ಲ ಟೆಂಪದಿಂದ ಇಳಿಸಿ ಬಿಸಿ ನೀರೆಲ್ಲ ಹಾಕಿ, ಅಂದರೆ ಕೋಣಕ್ಕೆ ಮೈನ್ ಇರುವುದು ಅಂತ ಈ ಹುರುಳಿತಿಂದ ಹೀಟಲ್ಲಿ ಇರುವುದು, ಮೂತ್ರ ಮಾಡುವುದು ಮೈನು. ಹಾಗಾಗಿ ಅಲ್ಲಿ ಇಳಿಸಿ ನೀರು ಹಾಕಿದರೆ ಎಲ್ಲ ಹಾಗೆ ಹೋಗೋದಂತ ನಮ್ಮ ಲೆಕ್ಕ, ನಿಮ್ಮ ದೇವರ ಕೈಯಲ್ಲಿ. ನೋಡ, ಯಂಗ್ಸ್ಟರ್ಸ್ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ. ಈತ ನಾರಾವಿಯ ಏನು ಹೆಸರು? ವಿನೀತ್. ಯಾಕೆ ನೀವು ಮುಖ ತೋರಿಸ್ಲಿಕ್ಕೆ ನಾಚಿಕೆ ಮಾಡೋದು? ಏನಿಲ್ಲ. ಹಾಂ, ಬನ್ನಿ ಇಲ್ಲಿ ಬನ್ನಿ. ಎಂತ ಇಲ್ಲ ಹಾಸ್ಟೆಲಲ್ಲಿ ವಾರ್ಡನ್ ಆಗಿದ್ದಾನೆ. ಕಂಬಳಕ್ಕಾಗಿ ಬರೋದು. ಅಲ್ಲ, ಓಡುದು ಯಾಕೆ ಅಂತ? ಅವ್ರಲ್ಲೆಲ್ಲ ಓಡಿ ಅಭ್ಯಾಸ ಆಗಿದೆ. ಹೌದು, ಸಣ್ಣ ಮಕ್ಳಿಗೆ ಹೊಡೆದ್ರೆ ದೊಡ್ಡ ಮಕ್ಳು ಬೆನ್ನು ಹಿಡಿತಾರೆ ಅಷ್ಟೇ. ಈಗ ಏನಿತ್ತು, ಹೇಗೆ ಹಾಸ್ಟೆಲಿದು ವಾರ್ಡನ್ ಕೆಲಸ ಮತ್ತು ಇದು ಹೇಗೆ? 2 ವರ್ಷ ಬರ್ತಿದ್ದ, ಹಾಗಾಗಿ ರಜೆಯಲ್ಲಿ ಓಡಿ ಬರ್ತಾ ಇದ್ದಾನೆ. ಹೋದ ವರ್ಷ ಫುಲ್ ಇದ್ದ, ಈ ಸಲ ನಾವೇ ಹೇಳಿದ್ದೆವು, ನೋಡು ಅದು ಅನ್ನದ್ದು, ಇದು ಒಂದು ಗಮ್ಮತ್ತಿಗೆ ಮಾಡೋದು, ನೀನು ಅದು ಬಿಟ್ಟು ಇದಕ್ಕಲ್ಲ, ಬಾ ಪುರ್ಸತ್ತಿದ್ದಾಗ ಬಾ, ಇದಕ್ಕೆ ಅಂತ ಬೆನ್ನು ಹಿಡಿಬೇಡ, ಅದನ್ನು ಬೆನ್ನು ಹಿಡಿ ಅಂತ. ಈಗ ಬೆಂಗಳೂರು ಕಂಬಳ ಬಗ್ಗೆ ಏನು ಹೇಳ್ತೀರಿ? ಏನು ಕೇಳಬೇಡಿ, ಅದು ವಿಷಯನೇ ಗೊತ್ತಿಲ್ಲ. ಬೆಂಗಳೂರಿಗೆ ಬರ್ಲಿಕ್ಕೆ ಆಗಲ್ಲ. ಆಗುದಿಲ್ಲ? ಬೇಜಾರಲ್ಲಿದ್ದೀರಿ? ಬೇಜಾರುಂಟಾ? ಹಾಂ, ಸ್ವಲ್ಪ ಬೇಜಾರಿದೆ. ಯಾಕೆ? ಈಗ ಸಂಡೇ ರಜೆ ಅಲ್ಲ? ಸಂಡೇ ಇಲ್ಲ, ಸಂಡೇ ಸಹ ಅಲ್ಲಿ ಡ್ಯೂಟಿ ಇದೆ. ಹಾಸ್ಟೆಲಲ್ಲಿ ಹುಡುಗರು ಸಂಡೇ ಮಾತ್ರ ಇರುದಲ್ಲ? ಅಲ್ಲಲ್ಲ, ಸಂಡೇದವರಿಗೆ ಎಕ್ಸಾಮ್ ಅದೆಲ್ಲ ಇರ್ತದೆ, ಬರ್ಲಿಕ್ಕೆ ಆಗಲ್ಲ. ಎಲ್ಲಿ, ಯಾವ ಹಾಸ್ಟೆಲು? ಗುರೇನಿಕೆರೆ ಎಕ್ಸೆಲ್ ಕಾಲೇಜ್ ಅಂತ. ಹೌದಾ? ಸಂಡೇ ಬರ್ಲಿಕ್ಕೆ ಆಗುದಿಲ್ಲ? ಇಲ್ಲ. ಈಗ ಅವ್ರೇನಾದ್ರು ಈ ವರದಿ ನೋಡಿದ್ರೆ ಬಿಡ್ಬೋದಾ ನಿಮ್ಮನ್ನ? ಅದು ಗೊತ್ತಿಲ್ಲ ಅಲ್ವಾ? ಹೌದು. ಅಣ್ಣ, ಸಂಡೇ ನಾನಿದ್ದೇನೆ ಬೆಂಗಳೂರು. ಎಲ್ಲ ಏನು ಮಾಡೋದು ನೀವು? ಊರಲ್ಲಿ ಎಂತ ಮಾಡೋದು? ಮೆಸೇಜ್ ಎಲ್ಲ ಮಾಡಿದ್ದೀರಾ ಬೆಂಗಳೂರಲ್ಲಿ ಇದ್ದವರಿಗೆ ಬರ್ತಾ ಇದ್ದೇನೆ ಅಂತ? ಬೆಂಗಳೂರಲ್ಲಿ ಯಾರಿಲ್ಲ. ಮೊದಲು ಬೆಂಗಳೂರಲ್ಲಿ ಇದ್ದೆ, ಈಗ ಎಂತ ಮಾಡೋದು? ITI ಮಾಡಿ ಅಲ್ಲಿ ಕೆಲಸ ಇತ್ತು. ಕೆಲಸ ಇತ್ತು. ಬೆಂಗಳೂರು ಬಗ್ಗೆ ಗೊತ್ತುಂಟು? ಸ್ವಲ್ಪ ಗೊತ್ತುಂಟು. ಅಲ್ಲಿ ಹೋದ್ರೆ ಕೋಣಗಳ ಜೊತೆ ಇರ್ತೀರಾ, ಹೊರಗಡೆ ಹೋಗ್ತೀರಾ? ಕೋಣಗಳ ಜೊತೆ. ಅಣ್ಣ ರೆಡಿಯಾ? ರೆಡಿ. ಮುಕ್ಕಲ ಬಗ್ಗೆ ಬರಲ್ಲ, ಮುಕ್ಕಲ ಸ್ಪೆಷಾಲಿಟಿ ಬಗ್ಗೆ ಬರಲಿ. ಸ್ಪೆಷಾಲಿಟಿ ಇದು ಪಾರ್ಬೇರು, ಪಾಪುಲ್ಲೀರು, ತಲೆ ತೊಂದರೆ ಮಲ್ಪುಜೀರು, ಹೋಗಿ ಚಾಂಪಿಯನ್ಸ್ ಆತೇರಿ. ಕಾರಣ ಎಡ್ಡಲ್ಲಿ ಈ ಸರ್ತಿ ತೂಡ ಅಂಡ ಪಾರ್ವೆ ಎಡ್ಡೆ ಪಾರ್ವೆ ನಿಕ್ಲೆಗೆ ಬರುಣ. ಇದು ಬೆಂಗಳೂರು ಕಂಬಳಕ್ಕೆ ಬರ್ತಾ ಇರುವಂತಹ ಬಾಬು ಮತ್ತೆ ಕರ್ಣ. ಕನ್ನಡದ ವೀಕ್ಷಕರು ಅಥವಾ ಕರ್ನಾಟಕದ ಎಲ್ಲರೂ ಕೂಡ ಕಂಬಳವನ್ನು ನೋಡುವಂಥ ಈ ಸಂದರ್ಭದಲ್ಲಿ ನಾರಾವಿ ಯುವರಾಜ್ ಜೈನರ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಕರೆಯಲ್ಲಿ ಓಡುವಂತಹ 2 ಕೋಣಗಳನ್ನು ನಿಮಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬೆಂಗಳೂರಿಗೆ ಹೊರಡಲಿಕ್ಕೆ ಸನ್ನದ್ಧರಾಗಿರುವಂಥ 2 ಕೋಣಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾರಾವಿ ತಂಡದ ಕಿರು ಪರಿಚಯ. ನಾರಾವಿ ತಂಡ ಇತ್ತೀಚೆಗಷ್ಟೇ ಕಣಕ್ಕಿಳಿದಿದ್ದು ಅವರ ಹೆಸರಿನಲ್ಲಿ. ಕಣಕ್ಕಿಳಿದ ಕೂಡಲೇ ಅಡ್ಡ ಹಲಗೆಯಲ್ಲಿ ದೊಡ್ಡ ಹೆಸರನ್ನು ಮಾಡಿದೆ. ಬೆಂಗಳೂರಿನಲ್ಲಿ ನಿಮ್ಮ ಹೆಸರು ಉತ್ತುಂಗ ಕೇರಳಿ ಅನ್ನುವಂಥ ಹಾರೈಕೆಗಳನ್ನು ವ್ಯಕ್ತಪಡಿಸುತ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದುಂಡೋಲೆ, ಸುದ್ದಿ ನ್ಯೂಸು, ಕಕ್ಕೆ ಪದವು. ಸುದ್ದಿ ಚಾನಲ್
ಕ್ಷಣ ಕ್ಷಣದ ಸುದ್ದಿಗಾಗಿ